ಹಾಯ್ ಹಲೋ ನಮಸ್ಕಾರ. ನ್ಯೂಸ್ ಟಕ.ಕ ಅರ್ಪಿಸುವ NKTV ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ಪುತ್ತೂರಿನಿಂದ ಕೌಡಿಚ್ಚೂರು ಮಾರ್ಗವಾಗಿ ಮುಂದೆ ಸಾಗುತ್ತಾ ಬರುವಂತಹ ಇತಿಹಾಸ ಪ್ರಸಿದ್ಧ ಪಡುಮಲೆ ಎಂಬ ಸ್ಥಳದಲ್ಲಿದ್ದೇವೆ. ಪಡುಮಲೆ ಅನೇಕ ಕಾರಣಕ್ಕಾಗಿ ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡಿದೆ. ಕೋಟಿ ಚೆನ್ನಯ್ಯರಂಥ ವೀರಪುರುಷರು ಆಡಿ ಬೆಳೆದಂಥ ನಾಡಿದು. ಈ ನಾಡಿನಲ್ಲಿ ಅವರು ಹುಟ್ಟಿ ಬೆಳೆದಂಥ ಸ್ಥಳಕ್ಕೆ ಬನ್ನಿ, ನಾವು ಹೋಗಿ ಅಲ್ಲಿನ ವೈಶಿಷ್ಟ್ಯಗಳನ್ನು ತಿಳಿಯೋಣ ಬನ್ನಿ. ಕೋಟಿ ಚೆನ್ನಯ್ಯರು ಹುಟ್ಟಿ ಬೆಳೆದಂಥ ಈ ಸ್ಥಳಕ್ಕೆ ಹೊಂದಿಕೊಂಡು ಸಾಕಷ್ಟು ಇತರ ಸ್ಥಳಗಳಿವೆ. ಇದರ ಇತಿಹಾಸದ ಬಗ್ಗೆ, ಇದರ ಹಿನ್ನೆಲೆಯ ಬಗ್ಗೆ, ಇಲ್ಲಿನ ಇತರ ಸ್ಥಳಗಳ ಬಗ್ಗೆ ತಿಳಿಯಲಿಕ್ಕೆ ಇಲ್ಲಿಯ ಸ್ಥಳೀಯರೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಬನ್ನಿ. ತುಳುನಾಡಿನ ಸಂಸ್ಕೃತಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಪಡುಮಲೆ ಅಂತ. ಪಡುಮಲೆ ಎಂದಾಗ ಪಡುದಿಕ್ಕಿಗೆ ಮುಖ ಮಾಡಿ ಪಡುಮಲೆಯ ದೈವಸ್ಥಾನಗಳು ಇವೆ ಎಂಬ ಕಾರಣಕ್ಕಾಗಿ ಒಂದು ಪಡುಮಲೆ. ಎರಡನೇದಾಗಿ ತುಳುವಿನಲ್ಲಿ ಬಹಳ ಹಿಂದಿನಿಂದಲೇ ಇದು ಪರ್ಮಲೆ ಅಂತ ಇತಿಹಾಸ ಪ್ರಸಿದ್ಧವಾದದ್ದು. ಪೆರುಮಾಳ ಬಲ್ಲಾಳರ ಕಾಲದಲ್ಲಿ ಇದ್ದದ್ದು, ಪ್ರಸಿದ್ಧವಾಗಿದ್ದದ್ದು. ಅಂತಹ ಪರ್ಮಲೆ ಈ ಪುಣ್ಯಕ್ಷೇತ್ರಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಾಗ ಮತ್ತೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪ್ರಾಮುಖ್ಯವಾಗಿ 3 ವಿಷಯಗಳಿಗೆ ಪಡುಮಲೆ ಎಂಬುದು ಪ್ರಖ್ಯಾತವಾಗಿದೆ. ಒಂದು, ಇಲ್ಲಿ ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನ, ಅದು ಬಹಳ ಅನಾದಿ ಕಾಲದಿಂದ ಇತ್ತು ಅಂತ ಹೇಳುವಂಥದ್ದು ಪ್ರತೀತಿ. ಎರಡನೇದ್ದು ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ. ಕೂವೆ ಶಾಸ್ತಾರ ಒಟ್ಟಿಗೆ ವಿಷ್ಣುಮೂರ್ತಿ ಪ್ರಧಾನ ದೇವರು ದೇವಸ್ಥಾನ. ಮೂರನೇದ್ದು ಬ್ರಹ್ಮವೈದ್ಯರುಗಳು ಅಂತ ಹೇಳಿ ಪ್ರಸಿದ್ಧವಾಗಿದ್ದುಕೊಂಡು ಪ್ರಕೃತ ನಾಡಿನಾದ್ಯಂತ, ದೇಶದಾದ್ಯಂತ, ಅಲ್ಲಲ್ಲಿ ವಿದೇಶಗಳಲ್ಲಿಯೂ ಕೂಡ ಗರಡಿಗಳನ್ನು ಕಟ್ಟಿಸಿಕೊಂಡು ಆ ಗರಡಿಗಳಲ್ಲಿ ನೇಮೋತ್ಸವಗಳನ್ನು ಪಡೆಯುವಂತಹ ಬ್ರಹ್ಮವೈದ್ಯರುಗಳು ಅಂದರೆ ಕೋಟಿ ಚೆನ್ನಯ್ಯರು. ಆ ಕೋಟಿ ಚೆನ್ನಯ್ಯರು ಹುಟ್ಟಿದಂತಹ ಊರು, ನಾಡು ಇದು ಪಡುಮಲೆ. ಈ 3 ಪ್ರಾಮುಖ್ಯ ವಿಷಯಗಳಿಗೆ ಬೇಕಾಗಿ ಪಡುಮಲೆಯು ಪ್ರಸಿದ್ಧ ಆಗಿದೆ ಅಂತ ಹೇಳುವುದು ಹೀಗೆ ನಾವು ಗಮನಿಸಿದ್ದು ನಮ್ಮ ಗಮನಕ್ಕೆ ಬರ್ತದೆ. ಪಡುಮಲೆಯಲ್ಲಿ ಒಟ್ಟು ಈಗ ನಾವು ಅನ್ವೇಷಣೆ ಮಾಡಿದ ರೀತಿಯಲ್ಲಿ ಬಹಳ ವರ್ಷದಿಂದ ಸುಮಾರು 40 ಐತಿಹ್ಯಗಳನ್ನು ನಾನು ಗುರುತಿಸಿದ್ದೇನಂತೂ. ಇದು ಪಡುಮಲೆ ಅಂತ ಹೇಳುವಂತಹದ್ದು ಹಿಂದಿನ ಕಾಲದಲ್ಲಿ, ಬಲ್ಲಾಳರ ಕಾಲದಲ್ಲಿ, ಈಗ ಬಡಗನ್ನೂರು ಪಡುವನ್ನೂರು ಅಂತ ಹೇಳುವ ಕಂದಾಯ ಗ್ರಾಮಗಳು 2, ಇದರ ಜೊತೆಯಲ್ಲಿ ಸುತ್ತಮುತ್ತಲಿನ ನೆಟ್ಟಣಿಗೆ ಮೂಡ್ನೂರು, ಮಾಡ್ನೂರು, ಅರಿಯಡ್ಕ, ನೆಡ್ಪಳ್ಳಿ, ಒಳಮಗ್ಗೂರು, ನೆಟ್ಟಣಿಗೆ, ಬೆಳ್ಳೂರು, ಹೀಗೆ ಸುತ್ತಮುತ್ತಲಿನ 7-8 ಗ್ರಾಮಗಳು ಇದ್ದು ಒಟ್ಟು ಸುಮಾರು 10 ಗ್ರಾಮಗಳನ್ನು ಒಳಗೊಂಡು ಪಡುಮಲೆ ಅಂತ ಆಗ ಇದ್ದದ್ದು. ಈಗ ಹಾಗಿಲ್ಲ. ಈಗ ನಾವು ಪಡುಮಲೆ ಅಂತ ಹೇಳಿ ಗುರುತಿಸುವಂಥದ್ದು ಬಡಗನ್ನೂರು ಮತ್ತು ಪಡುವನ್ನೂರು ವ್ಯಾಪ್ತಿಯನ್ನು ಒಳಗೊಂಡಂತಹ ಬಡಗನ್ನೂರು ಗ್ರಾಮ ಪಂಚಾಯತ್ ಏರಿಯಾವನ್ನು ಗುರುತಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟು ಇದರ ಹತ್ತಿರವಾಗಿ ಸುಮಾರು 40 ಐತಿಹ್ಯಗಳು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟು ಇವೆ. ಒಂದು ದೇವಸ್ಥಾನಕ್ಕೆ ಇರಬಹುದು, ಅದು ದೈವಸ್ಥಾನಕ್ಕೆ ಇರಬಹುದು, ಕೋಟಿ ಚೆನ್ನಯ್ಯರ ಕಾಲದ ಇದಕ್ಕೆ ಚರಿತ್ರೆಗೆ ಸಂಬಂಧಪಟ್ಟದ್ದು ಇರಬಹುದು, ಅಥವಾ ಆಮೇಲೆ ಬಂದಂತಹ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ವ್ಯವಸ್ಥೆಗಳಿಗೆ ಹೊಂದಿಕೊಂಡು ಇರಬಹುದು. ಅಂತಹ ಪರಿಸರಕ್ಕೆ ಹೊಂದಿಕೊಂಡಂತಹ ಸ್ಥಳಗಳು ಬಹಳಷ್ಟು ಇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಹೇಳುವುದಿದ್ದರೆ, ಒಂದು ದೇವಸ್ಥಾನ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ. ಅದು ಒತ್ತಿನಲ್ಲಿಯೇ ಶಾಸ್ತಾರನ ವಿಷ್ಣುಮೂರ್ತಿಯ ಜೊತೆಯಲ್ಲಿ ಶಾಸ್ತಾರ ಕೂಡ. ನಮ್ಮ ಜ್ಯೋತಿಷ್ಯಾದಿಗಳು ಹೇಳುವ ಪ್ರಕಾರ ಬಹಳ ಕಾಲದಲ್ಲಿ ಹಿಂದೆ ಕೂರ್ಮಾವತಾರದ ಒಂದು ಶಕ್ತಿ ಸಂಚಯವನ್ನು ಮಹಾವಿಷ್ಣು ದೇವರು ಇಲ್ಲಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕೇಳಿ ತಿಳಿದಂಥ ವಿಚಾರ. ಒಂದು ಪೂಮಾಣಿ ಕಿನ್ನಿಮಾಣಿ, ಆಮೇಲೆ ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನ ಎರಡನೇದಿದ್ದು.
ಇಲ್ಲಿ ಆಗ ಕಥೆಯಲ್ಲಿ ನಾವು ಹೇಳಿದ ಪ್ರಕಾರ ಇಲ್ಲಿ ಪೂಮಾಣಿ ಕಿಣಿಮಾಣಿ ದೈವಗಳು ತಲಕಾವೇರಿಯಲ್ಲಿ ಹುಟ್ಟಿ ತುಳುನಾಡಿಗೆ ಇಳಿದು ಬಂದು ಕುಂಬಳ ಸೀಮೆಯಲ್ಲಿ ಪ್ರಥಮವಾಗಿ ತಮ್ಮ ಇರುವಿಕೆಯನ್ನು ಅಸ್ತಿತ್ವವನ್ನು ತೋರ್ಪಡಿಸುವುದಕ್ಕೆ ಬೇಕಾಗಿ ಆರಿಸಿಕೊಂಡಂತಹ ಪ್ರಥಮ ಕ್ಷೇತ್ರ ಅದು ಬಣಮಠ. ಆದಿ ಪರಮಾಲ ಹೇಳಿದ ಅಂತ್ಯ ಪುತ್ಯಮುಟ್ಟ. ಇಲ್ಲಿ ಬಲ್ಲಾಳರ ಕಾಲದಲ್ಲಿಯೇ ರಚಿತವಾದಂತಹ ಇಲ್ಲಿ ಪಾಪೆ ಬಂಡಿ, ಕುದುರೆ, ಆಮೇಲೆ ದೈವಸ್ಥಾನ ಇದೆಲ್ಲವೂ ಇದೆ. ಇದರ ಎದುರಿನಲ್ಲಿಯೇ ವಿಶಾಲವಾದಂತಹ ಗದ್ದೆ ಇದೆ. ಗದ್ದೆಯ ಪಕ್ಕದಲ್ಲಿಯೇ ಬಲ್ಲಾಳರ ಚಾವಡಿ, ದೈವ ಚಾವಡಿ, ಧರ್ಮ ಚಾವಡಿ ಅಂತ ಅದನ್ನು ಹೇಳ್ತಾರೆ. ಈ ಧರ್ಮ ಚಾವಡಿ ಇದೆ. ಆಮೇಲೆ ಇಲ್ಲಿಂದ ಮುಂದುವರಿಸಿದರೆ ಮತ್ತೆ ಗೆಜ್ಜೆಗಿರಿ ಕೂವೆ ತೋಟ, ಗೆಜ್ಜೆಗಿರಿ ನಂದನ ಬಿತ್ತಲ್ಗಿಂತ ಮೊದಲು ಕೂವೆ ತೋಟ ಅಂತ ಹೇಳಿದ್ರೆ ಎರಡು ವಿಷಯಕ್ಕೆ. ಒಂದು ಕೂವೆ ಶಾಸ್ತಾರನ ಉದ್ಭವ ಆದ ಸ್ಥಳ ಅದು ಗುಹೆಯಲ್ಲಿ. ಎರಡನೇದು ಕೋಟಿ ಚೆನ್ನಯರ ತಾಯಿಯಾದಂತಹ ದೇವಿ ವೈದ್ಯತಿಯ ಪೂರ್ವಾಶ್ರಮದಲ್ಲಿ ಆಕೆ ಸುವರ್ಣಕೇದೆಗಾಗಿ ಹುಟ್ಟಿ ಬಂದದ್ದು. ಅದು ಆ ಮನೆ, ಈ ಕೂವೆ ತೋಟ ಮನೆ. ಅದು ಬಹಳ ವರ್ಷದ ಹಿಂದೆ ಕೂಡ ಅಲ್ಲಿಯ ಬ್ರಾಹ್ಮಣ ಸಂಪ್ರದಾಯದವರು ಅದನ್ನು ಅಲ್ಲಿ ಒಂದು ಆರಾಧನೆ ಮಾಡ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ದೀಪ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡುವಂಥದ್ದು. ಅವರು ಕೂಡ ಇದನ್ನು ನಂಬುತ್ತಾ ಬಂದಿದ್ದಾರೆ. ಆಮೇಲೆ ಅಲ್ಲಿಂದ ಗೆಜ್ಜೆಗಿರಿ ನಂದನ ಬಿತ್ತಲು. ಅದು ನಿಜವಾಗಿಯೂ ಸಾಯನ ವೈದ್ಯ ಅವಳಿಗೆ ರಕ್ಷಣೆ ಕೊಡದೇ ಹೋಗ್ತಿದ್ರೆ, ದೇವಿ ವೈದ್ಯದಂತಹ ಒಬ್ಬ ಆಕೆ ಔಷಧವನ್ನು ನೀಡುವಂಥ ಒಬ್ಬ ನಿಪುಣೆ ಅವಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆಯಿತು. ಅವಳು ಏನಾಗ್ತಿದ್ದಳು ಏನೋ ಗೊತ್ತಿಲ್ಲ. ಅಂತ ಅವಳಿಗೆ ಒಂದು ಪುನರ್ಜನ್ಮವನ್ನು ಕೊಟ್ಟಂತಹ ಸಾಯನ ವೈದ್ಯ ಇದ್ದಂತಹ ಮನೆ ಗೆಜ್ಜೆಗಿರಿ ನಂದನ ಬಿತ್ತಲು ಅಂತ ಅದಕ್ಕೆ ಈಗ ನಾಮಕರಣ ಮಾಡಿದ್ದಾರೆ. ಅದು ಕೂಡ ಈಗ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗುತ್ತಾ ಇದೆ. ಆಮೇಲೆ ಹತ್ತಿರದಲ್ಲಿ ನೋಡಿ ಬಲ್ಲಾಳರ ಚಾವಡಿ ಆಯಿತು. ಆಮೇಲೆ ಗುಂಡೆತ್ತಿ ಮಾರೋ ಗದ್ದೆ ಆಯಿತು, ಹೇಳಿದೆ 7 ಎಕರೆ ಗದ್ದೆ ಅಂಥೇಳಿ. ಇದು ವರ್ಷದಲ್ಲಿ ಒಮ್ಮೆ ಇಲ್ಲಿ ಒಂದು ಬಾರಿ ಮಾತ್ರ ಒಂದು ಬೆಳೆ ಆಗ್ತಾಯಿತ್ತು. ಮಳೆಗಾಲದಲ್ಲಿ ಗದ್ದೆ ಬಿತ್ತಲಿಕ್ಕೆ 12 ಮುಡಿ ಭತ್ತದ ಬೀಜ ಬೇಕು. ಇದಕ್ಕೆ 12 ಮುಡಿ ಭತ್ತದ ಬೀಜ ಬೇಕು. ಆ ಬೀಜವನ್ನು ಒಂದೇ ದಿವಸದಲ್ಲಿ ಬೆಳಿಗ್ಗೆ ಶುರು ಮಾಡಿ ಸಂಜೆಯ ಒಳಗೆ ಇಡೀ ಊರಿನ ಎತ್ತುಗಳು ಕೋಣಗಳು ಬಂದು ಇದನ್ನು ಬಿತ್ತುವುದು ಸಂಜೆ ಆಗುವಾಗ ಆಗಬೇಕು. ಅದು ಒಂದು ಜಾತ್ರೆ, ಒಂದು ಉತ್ಸವದ ರೀತಿಯಲ್ಲಿ ನಾವೆಲ್ಲ ಚಿಕ್ಕವರ ಇದ್ದಾಗ ನೋಡಿದ್ದು. ಅದನ್ನು ಒಂದು ಉತ್ಸವದ ರೀತಿಯಲ್ಲಿ ನಡೀತಾ ಇತ್ತು. ಬಂದವರಿಗೆಲ್ಲ ಊಟ ಉಪಚಾರ ಇದೆಲ್ಲ ನಡೀತಾ ಇತ್ತು. ಅಂತಹ ಒಂದು ವಿಶಿಷ್ಟವಾದಂತಹ ಗದ್ದೆ ಬಹುಶಃ ತುಳುನಾಡಿನಲ್ಲಿ ಕಾಣಸಿಕ್ಕುವುದು ಅಪರೂಪ ಅಂತ ಬಂದವರೆಲ್ಲ ಹೇಳ್ತಾ ಇದ್ದಾರೆ, ಸಂತಸ ಪಡ್ತಾ ಇದ್ದಾರೆ. ಆಮೇಲೆ ಇಲ್ಲಿಯೇ ಬಲ್ಲಾಳರ ಕಾಲದಲ್ಲಿಯೇ ಇದರ ಪಕ್ಕದಲ್ಲಿ ಬಲ್ಲಾಳರ ಧರ್ಮಚಾವಡಿಯ ಪಕ್ಕದಲ್ಲಿ ಎಡಬದಿಯಲ್ಲಿ ನಾಗಸನ್ನಿಧಿ ಇದೆ. ನಾಗಸನ್ನಿಧಿ ಅಂತ ಹೇಳಿದರೆ ಅಲ್ಲಿ ನಾಗರಾಜ, ನಾಗ ಕನ್ಯೆ ಅಂತ ಹೇಳುವ ಹೀಗೆ ಬೇರೆ ಬೇರೆ 3-4 ನಾಗನ ಪ್ರತಿಮೆಗಳು ಇತ್ತೀಚೆಗೆ ಸಿಕ್ಕಿದ್ದು. ಅದನ್ನು ಪುನರುಜ್ಜೀವನ ಮಾಡಲಿಕ್ಕೆ ಬೇಕು, ಜೀರ್ಣೋದ್ಧಾರದ ಕೆಲಸ ಆಗುತ್ತಾ ಇದೆ. ಅದು ಕೂಡ ಪ್ರಾಮುಖ್ಯವಾದದ್ದು ನಾಗಸನ್ನಿಧಿ. ಬಹುಶಃ ನಾಗಸನ್ನಿಧಿಯ ಪರಿಪೂರ್ಣ ಜೀರ್ಣೋದ್ಧಾರ ಆಗದೆ ಯಾವುದು ಆಗುವುದಿಲ್ಲ ಅಂಥೇಳಿ ಹೀಗೆ ಕಾಯ್ತಾ ಇದ್ದೇವೆ ನಾವೆಲ್ಲ. ಆಮೇಲೆ ಅಂಬರ ಪದವಿನಲ್ಲಿ ಇವರು ಪೂಮಾಣಿ ಕಿಣಿಮಾಣಿ ದೈವಗಳು ಬಂದು ರಾಜಕುಮಾರರ ರೂಪದಲ್ಲಿ, ಬ್ರಾಹ್ಮಣ ವಟುಗಳ ರೂಪದಲ್ಲಿ ಒಮ್ಮೊಮ್ಮೆ ಕುದುರೆಗಳನ್ನು ಏರಿಕೊಂಡು ಶ್ವೇತ ಹಯವನ್ನು ಅಡರಿಕೊಂಡು ಅತ್ತಿತ್ತ ಹೋಗುತ್ತಾ ಇದ್ದಂಥ ಸ್ಥಳ ಅಂಬರ ಪದವು. ಅದು ವಿಶ್ರಾಂತಿ ತಾಣ ಅಂತ ಅದನ್ನು ಗುರುತಿಸಿಕೊಂಡಿದ್ದಾರೆ ಅವರು. ಅಲ್ಲಿ ಬಜಪ್ಪಿಲ ಕೂಡ ಇದೆ. ಆಮೇಲೆ ಈ ದೇವಸ್ಥಾನದ ಎದುರಿಗೆ ಗುಡ್ಡೆ ಇದೆ. ಆ ಗುಡ್ಡೆ ಈಗ ಅದು ರಕ್ಷಿತಾರಣ್ಯವಾಗಿದೆ, ಬಂಟಾಜೆ ರಕ್ಷಿತಾರಣ್ಯ. ಅದರ ಎತ್ತರದಲ್ಲಿ ಅಲ್ಲಿ ತುದಿಯಲ್ಲಿ ಒಂದು ಕಲ್ಲು ಇದೆ, ದೊಡ್ಡ ಕಲ್ಲು. ಅಟ್ ಎನಿ ಟೈಮ್ ಯಾವುದೇ ಹೊತ್ತಿನಲ್ಲಿ ಕೂಡ ಯಾವುದೇ ತಿಂಗಳಲ್ಲಿ ಕೂಡ ಅಲ್ಲಿ ನೀರಿರ್ತದೆ. ಆ ಕಲ್ಲಿನ ಒಳಗೆ ಒಂದು ಕೊಡಪಾನದ ಬಾಯಿಯ ಹಾಗೆ ಅದಕ್ಕೊಂದು ಬಾಯಿ ಇದೆ. ಅಲ್ಲಿ ಈ ದೇವಸ್ಥಾನದ ನೀರು ಹಾಳಾದರೆ ಹೋಗಿ ಅದನ್ನು ಅಲ್ಲಿಂದ ನೀರು ತರ್ತಾ ಇದ್ದರು ಅಂತ ಹೇಳೋದು ಪ್ರತೀತಿ. ಅದು ಬ್ರಹ್ಮತೀರ್ಥ ಅಂತ ಹಾಗೆ ಈಗ ಧಾರ್ಮಿಕ ಪರಂಪರೆಯವರು ಅದನ್ನು ಹಾಗೆ ಗುರುತಿಸಿದ್ದಾರೆ. ಆಮೇಲೆ ನಮಗೆ ಕಂಡು ಬರುವಂಥದ್ದು ಅಲ್ಲಿ ಹತ್ತಿರ ಅದಕ್ಕಿಂತ ಈಚೆ ದೇವಸ್ಥಾನದ ಎದುರು ಭಾಗದಲ್ಲಿ ಬಲ್ಲಾಳರ ಚರಿತ್ರೆಯಲ್ಲಿ ಒಬ್ಬಳು ಮಾಯಿಲು ಅಂತ ಬರ್ತಾಳೆ. ಮಾಯಿಲು ಅಂದರೆ ಮಾಯಲರ ಜನಾಂಗ ಅಂತ ಒಂದು ಈಗಲೂ ಕೂಡ ಉಂಟದು. ಒಬ್ಬಳು ಮಾಯಿಲು ಇದ್ದಂತೆ ಬಹಳ ಪರಾಕ್ರಮಿಯವಳು, ಬಹಳ ದೊಡ್ಡ ದೀರ್ಘ ಶರೀರ ಇದ್ದವಳು. ಅವಳು ಈ ಗುಂಡೆತ್ತಿ ಮಾರು ಗದ್ದೆ ಬೇಸಾಯ ಮಾಡ್ತಾ ಇದ್ದಾಗ
ಈ ಚಾಳೆ ಹಕ್ಕಿಗಳು ಅಂತ ಹೇಳ್ತೇವೆ ನಾವು. ಆ ಚಾಳೆ ಹಕ್ಕಿಗಳಿಗೆ ಎಸೆದಂತಹ ಕಲ್ಲುಗಳು ಅಂತ 2-3 ಕಲ್ಲುಗಳು ಅಲ್ಲಿವೆ, ದೊಡ್ಡ ದೊಡ್ಡ ಕಲ್ಲುಗಳು, ಅದನ್ನು ಶಕ್ತಿ ಕಲ್ಲುಗಳು ಅಂತ ಹೇಳಿ ಈಗಲೂ ಕೂಡ ಬಂದವರು ಅದನ್ನು ಎತ್ತಿ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಒಂದು ಪದ್ಧತಿ ಇದೆ. ಅದೇ ಮಾಯಿಲು ಎಂಬವಳು, ಅವಳು ಇಲ್ಲಿಂದ ಗದ್ದೆಯನ್ನು ಕೊಯ್ದು, ಕತೆ ಭಾಳ ದೊಡ್ಡದುಂಟದು ಎಲ್ಲ ಹೇಳಿಕೋದೆ, ಆದರೆ ಅವಳು ಹೋಗಿ ಅಲ್ಲಿ ಮುಂದೆ ಹೋದಳು. ಅಲ್ಲಿ ಒಂದು ಕಡೆ ಅವಳಿಗೆ ಈ ಏಡಿಗಳು ಸಹ ಕಾಣಲಿಕ್ಕೆ ಸಿಕ್ಕಿತಂತೆ, ನೀರು ಹರಿಯುವಂಥ ಸ್ಥಳದಲ್ಲಿ ಏಡಿ ಅದನ್ನು ಹಿಡಿಲಿಕ್ಕೆ ಹೋದಳು. ಹೋಗಿ 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 ತುಂಬ ಆಚೆ ಒಂದು ಮಾಟೆ, ಈ ಗುಹೆ ಇತ್ತು. ಆ ಮಾಟೆಗೆ ಕೈ ಹಾಕಿದಾಗ ಅವಳಲ್ಲಿ ಮಾಯವಾದಳು. ಹಾಗಾಗಿ ಆ ಜಾಗವನ್ನು ಮಾಯವಾದ ಜಾಗ ಅಂತ ಹೇಳ್ತಾ ಇರ್ತಾರೆ. ಮಾಯಿಲು ಏಡಿ ಹಿಡಿದ ಜಾಗ ಅಂತ ಹೇಳ್ತಾರೆ. ಅದು ಕೂಡ ಹಾಗೆ ಒಂದು ಸಂಕದ ರೂಪದಲ್ಲಿ ಈಗಲೂ ಕೂಡ ಒಂದು ಓವರ್ ಬ್ರಿಡ್ಜ್ ಮಾಡಿದ ಹಾಗೆ ಉಂಟು ಅದು. ಈಗ ನಮಗೆ ಬಲ್ಲೆಯಲ್ಲಿ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟೇ, ಮುಂದೆ ಅದು ಜೀರ್ಣೋದ್ಧಾರ ಆಗುತ್ತದೆ. ಆಮೇಲೆ ಇನ್ನೊಂದು ಬಹಳ ಧರ್ಮ ಸಾಮರಸ್ಯದ ಒಂದು ಊರು ಪಡುಮಲೆ ಅಂತ ಹೇಳ್ತಾರೆ. ಅದಕ್ಕೆ ನಿದರ್ಶನವಾಗಿ, ದೃಷ್ಟಾಂತವಾಗಿ, ಸ್ಪಷ್ಟವಾಗಿ ನಮ್ಮ ಎದುರಿಗೆ ಇರುವಂಥದ್ದು ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನದ ಬಲಭಾಗದಲ್ಲಿ ಇರುವಂತಹ ಮಸೀದಿ. ಈ ಬಲ್ಲಾಳರು ವೈರಿಗಳ ಜೈಲಿನಿಂದ, ಸೆರೆಮನೆಯಿಂದ ತಾನಾಗಿಯೇ ಕಾಲಿನ ಕೋಳ, ಇದೆಲ್ಲ ಕೈಕಾಲಿನ ಕೋಳಗಳ ಬಿಚ್ಚಿ ಬಂದು ಅಲ್ಲೊಂದು ಗದ್ದೆಯಲ್ಲಿ ಬೀಳ್ತಾರೆ. ಬಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಆಗ ಅಬ್ದುಲ್ಲಾ ಅಂತ ಹೇಳುವ ಇದ್ದ. ಅವ ಹೋಗಿ ಅವರನ್ನು ಎಬ್ಬಿಸಿ ಆ ಬಲ್ಲಾಳರನ್ನು ತಂದು ಅರಮನೆಗೆ ಮುಟ್ಟಿಸಿದ್ದ. ಹಾಗಾಗಿ ಅವನ ಉಪಕಾರಕ್ಕೆ ಬೇಕಾಗಿ ಅವರಿಗೆ ಒಂದು ಸ್ಥಳವನ್ನು ಸ್ವಲ್ಪ ಇದು ನಿಮಗೆ ಆಯಿತು ಅಂಥೇಳಿ ಮಸೀದಿ ಕಟ್ಟಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಆ ಮಸೀದಿ ಕಟ್ಟಿದ ಆ ಮಸೀದಿಯೇ ಇಲ್ಲಿ ಈಗ ಪೂಮಾಣಿ ಕಿನ್ನಿಮಾಣಿ ದೈವಸ್ಥಾನದ ಬಲಭಾಗದಲ್ಲಿದೆ. ಇಲ್ಲಿ ಒಂದು ನಾವು ಸಾಮರಸ್ಯವನ್ನು ಕಾಣಬಹುದೇನು ಅಂತ ಹೇಳಿದರೆ, ಈ ಗದ್ದೆಯಿಂದ, ಈ ಗದ್ದೆ ಕುಂಡಿತಿಮಾರು ಗದ್ದೆಯಲ್ಲಿ ಬೇಸಾಯ ಮಾಡಿ ಪೈರು ಕೊಯ್ಯುವ ಸಂದರ್ಭದಲ್ಲಿ ಒಂದು ಕಟ್ಟು ಪೈರನ್ನು ಕೊಂಡು ಹೋಗಿ ಮೊದಲು ಈ ಗದ್ದೆಯವರು ಇಲ್ಲಿಂದ ಹೋಗಿ ಅಲ್ಲಿಗೆ ಕೊಂಡೋಗಿ ಕೊಡಬೇಕು. ಆಗ ಅವರು ಅಲ್ಲಿಂದ ಊದುಬತ್ತಿ, ಅಗರಬತ್ತಿ, ಅದು ಇದು ಅಂತ ಹೇಳಿ ಈ ಸುಗಂಧ ದ್ರವ್ಯಗಳನ್ನು ತಂದು ಪೂಮಾಣಿ ಕಿನ್ನಿಮಾಣಿ ದೈವಗಳಿಗೆ ಕೊಡಬೇಕು. ಈಗಲೂ ಕೂಡ ಆ ಪದ್ಧತಿ, ಈ ಬೇಸಾಯ ಮಾಡಿದರೆ ಈಗಲೂ ಕೂಡ ಉಂಟು. ಜೊತೆಯಲ್ಲಿಯೇ ಇಲ್ಲಿ ಏನಾದರೂ ಇಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿದ್ದರೆ, ಉತ್ಸವಾದಿಗಳು, ನೇಮೋತ್ಸವ ನಡೆಯುತ್ತಿದ್ದರೆ ಅವರು ಅಲ್ಲಿಂದ ಮಸೀದಿಯಿಂದ ಏನಾದರೂ ಕಾಣಿಕೆ ತಂದು ಕೊಡ್ತಾರೆ. ಇಲ್ಲಿಂದ ಅಲ್ಲಿಯ ಉರುಸು ಇತ್ಯಾದಿ ಕಾರ್ಯಕ್ರಮ ನಡೆಯುವಾಗ ಈ ನಮ್ಮ ದೈವಸ್ಥಾನದಿಂದಲೂ ಕೂಡ ಅಲ್ಲಿಗೆ ಕೊಂಡು ಹೋಗಿ ಕೊಡುವಂಥದ್ದು ಇದು ಕ್ರಮ. ಈ ಧರ್ಮ ಸಾಮರಸ್ಯ ಇಲ್ಲಿ ನಡೀತಾ ಇದೆ. ಉದಾಹರಣೆಗೆ ಮೊನ್ನೆ ಬ್ರಹ್ಮಕಲಶ ನಡೆಯಿತು. ಬ್ರಹ್ಮಕಲಶ ನಡೆಯುವ ಕಾಲದಲ್ಲಿ ಇಲ್ಲಿ ಕೇಸರಿ ಧ್ವಜಗಳನ್ನು ಕಟ್ಟಲಿಕ್ಕೆ ಅವರ ಮುಸ್ಲಿಂ ಹುಡುಗರು ಕೂಡ ಬಂದು ಸೇರಿದ್ದಾರೆ. ಇದು ಧರ್ಮ ಸಾಮರಸ್ಯದ ಒಂದು ಸಂಕೇತ ಅಂತ ಹೇಳುವಂಥದ್ದನ್ನು ನಾವೆಲ್ಲ ಗುರುತಿಸಿದ್ದೇವೆ. ಆಮೇಲೆ ಅಲ್ಲೇ ಇರುವಂಥ ಬಲ್ಲಾಳರ ಕೆರೆ, ಆಗ ನಾನು ಹೇಳಿದ್ದು ಇದು ಕೋಟಿ ಚೆನ್ನರ ತಾಯಿ ಬಟ್ಟೆ ಹೋಗಲಿಕ್ಕೆ ಬೇಕಾಗಿ ಹೋದಂತಹ ಸ್ಥಳ. ಅಲ್ಲಿ ಅವಳು ಬಿದ್ದು ಸತ್ತದ್ದು ಹೌದು. ಅಲ್ಲಿ ಆ ಸ್ಥಳದಲ್ಲಿ ಅಲ್ಲಿ ಕೆರೆ ಉಂಟು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 1080ನೇ ಇಸವಿಯಿಂದ ನಂತರ 76 ಬಹುಶಃ ನಂತರ ಒಂದು ಸಲ ಅಲ್ಲಿ ಇದೇ ಮಸೀದಿ ಅವರಿಗೆ ಸಂಬಂಧಪಟ್ಟದ್ದು ಅದು ಜಾಗ. ಈಗ ಆ ಮಸೀದಿಗೆ ಹೆಸರು ಪಳ್ಳಿದೇವರು ಅಂತ ಹೇಳಿ ಈಗ ಕೂಡ RTCಯಲ್ಲಿ ಪಳ್ಳಿದೇವರ ಮಸೀದಿ ಅಂತ ಉಂಟು. ಹಾಗಾಗಿ ಆ ಸ್ಥಳದಲ್ಲಿ ಅವರು ಯಾವುದೋ ತರಕಾರಿ ಮಾಡಲಿಕ್ಕೆ ಬೇಕಾಗಿ ಒಂದು ಹೊಂಡ ತೆಗಿಲಿಕ್ಕೆ ಶುರು ಮಾಡಿದರು. ಹೊಂಡ ತೆಗಿಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ಒಂದು ಕಲ್ಲು ಸಿಕ್ಕಿತು. ಕಲ್ಲು ಉದ್ದಕ್ಕೆ ನೋಡುವಾಗ ಕಲ್ಲು ಕಟ್ಟಿದ ಕೆರೆ ಸಿಕ್ಕಿತು. ಆ ಕೆರೆ ನಿಜವಾಗಿಯೂ ಈಗ ನಮಗೆ ಅರ್ಥ ಆಯಿತು, ಆಗ ನಮಗೆ ಅರ್ಥ ಆಯಿತು, ಇದು ಬಲ್ಲಾಳರ ಕಾಲದ ಕೆರೆ. ಒಂದು ವೆಲ್ ಇಸ್ಟ್ಯಾಬ್ಲಿಷ್ಡ್ ಸ್ವಿಮ್ಮಿಂಗ್ ಪೂಲ್ ಹೇಗುಂಟೋ ಅದೇ ರೀತಿಯಲ್ಲಿ 4 ಸುತ್ತಲೂ ಕೂಡ ಮೇಲಿಂದ ಕಲ್ಲು ಕಟ್ಟಿ 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 ಕೆಳಗಿನವರೆಗೆ ಹೋದಂತಹ ಕೆರೆ ಈಗಲೂ ಕೂಡ ಅಲ್ಲಿ ಕಾಣ್ತದೆ. ಇತ್ತೀಚೆಗೆ ಇಲ್ಲಿ ಕೌಡಿಚಾರಿಯಿಂದ ಈಚೆ ಮುಂದೆ ಬರುವಾಗ ಪಡುಮಲೆಗೆ ದೇವಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಮುಡಿಪಿನಡಕ, ಪಟ್ಟೆ ಹತ್ತಿರ ಮುಡಿಪಿನಡಕ ಅಂತ ಇದೆ, ಅಲ್ಲಿ ನಮ್ಮ ಸರ್ಕಾರದ ಅರಣ್ಯ ಇಲಾಖೆಯ ವತಿಯಿಂದ ಒಂದು ದೇವಿ ವೈದ್ಯಕೀಯ ಔಷಧೀಯ ಉದ್ಯಾನವನ ಅಂತ ಮಾಡಿದ್ದಾರೆ. ಒಂದು 7 ಎಕರೆ ಜಾಗದಲ್ಲಿ ದೇವಿ ವೈದ್ಯಕೀಯ ಸ್ಮಾರಕವಾಗಿ ಒಂದು ಔಷಧೀಯ ಉದ್ಯಾನವನ ಆರಂಭ ಆಗಿದೆ. ಈಗ 2 ವರ್ಷ ಕಳೆಯಿತು. ಸಸಿಗಳೆಲ್ಲ ಎದ್ದು ನಿಂತಿವೆ. ಈಗಲೂ ಕೂಡ ಮತ್ತೆ ಅದನ್ನು ಅಭಿವೃದ್ಧಿ ನಡೀತಾ ಇದ್ದಾರೆ. ಅದೊಂದು ಸ್ಮಾರಕವಾಗಿ ನಿಜವಾಗಿ ಶಾಶ್ವತವಾಗಿ ಉಳಿಯುವಂಥ ಒಂದು ಇದು. ಹೀಗೆ ನಾವೀಗ ಏನು ಮಾಡಬೇಕಾದ್ದು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಐತಿಹ್ಯಗಳು ಉಂಟೋ ಆ ಪ್ರತಿಯೊಂದನ್ನು ಕೂಡ ಅಲ್ಲಲ್ಲಿ ಅದಕ್ಕೆ ಏನಾದರೂ ಒಂದು ಅದನ್ನು ತೋರಿಸುವಂಥ ಒಂದು ಫಲಕಗಳನ್ನು ಹಾಕಿಯೋ ಅಭಿವೃದ್ಧಿಪಡಿಸಿಯೋ ಯಾವುದೇ ರೀತಿಯಲ್ಲಿ ಬಂದವರಿಗೆ ತೋರಿಸುವ ಹಾಗಾದರೆ
ಬಹಳಷ್ಟು ದೊಡ್ಡ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಪಡುಮಲೆ ಯಾವತ್ತೂ ಇದು ಉಳಿಲಿಕ್ಕೆ ಸಾಧ್ಯ ಎಂಬುದು ಇದು ಈ ಊರಿನವರದ್ದು ಹೌದು, ಪರವನೆಯಿಂದ ಬರುವವರದ್ದು ಕೂಡ ಒಂದು ಅನಿಸಿಕೆಯೂ ಹೌದು. ಇದಕ್ಕೆ ಬೇಕಾಗಿ ನಾವೊಂದು ಕೋಟಿ ಚೆನ್ನೈ ಐತಿಹಾಸಿಕ ಕ್ಷೇತ್ರ ಸಂವರ್ಧನ ಪ್ರತಿಷ್ಠಾನ ಅಂತ ಹೇಳುವಂಥದ್ದನ್ನು 2012ನೇ ಇಸವಿಯಲ್ಲಿ ರಚನೆ ಮಾಡಿ ಅದರ ಮೂಲಕ ಬೇಡಿಕೆ ಇಟ್ಟು ಸರ್ಕಾರ ಸ್ಪಂದಿಸಿ ಒಂದು 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನೂ ವಿಸ್ತೃತವಾಗಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ಇದು ಈ ವಾರದ ವೀಕೆಂಡ್ ಸ್ಪೆಷಲ್ ವಿತ್ NKTV. ಇನ್ನಷ್ಟು ಹೊಸ ಎಪಿಸೋಡ್ಗಳೊಂದಿಗೆ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೆ www.newskarnataka.com ನಲ್ಲಿ ವಿಶೇಷ ಸುದ್ದಿಗಳನ್ನು ಓದುತ್ತೀರಿ. ಧನ್ಯವಾದಗಳು.